ಕೃಷ್ಣ ಜನ್ಮಾಷ್ಟಮಿ ಅಂದ ಮೇಲೆ ಕೃಷ್ಣನ ಅಲಂಕಾರವನ್ನು ಮಾಡಲು ಹೂವಿನ ಅಗತ್ಯವಿದೆ. ಹಲವು ಸಂಘ ಸಂಸ್ಥೆಗಳು ಜನ್ಮಾಷ್ಟಮಿಯನ್ನು ಆಯೋಜನೆ ಮಾಡುತ್ತಿರುವುದರಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೂವಿಗೂ ಭಾರಿ ಬೇಡಿಕೆ ಇರುತ್ತೆ. ಇದನ್ನೇ ಗಮನದಲ್ಲಿಟ್ಟುಕೊಂಡು ಹಾಸನ ಸಹಿತ ಅನ್ಯ ಜಿಲ್ಲೆಗಳಿಂದ ಹೂ ಮಾರಾಟಗಾರರು ಇಲ್ಲಿಗೆ ಹೂವನ್ನು ಮಾರಾಟ ಮಾಡಲೆಂದು ತರುತ್ತಾರೆ. ಆದರೆ ಈ ಬಾರಿ ಕೃಷ್ಣ ಜನ್ಮಾಷ್ಟಮಿಯ 2 ಬಂದಿದ್ದು ಉಡುಪಿ ಸಹಿತ ಹಲವು ಕಡೆಗಳಲ್ಲಿ ಈ ಬಾರಿ ಅಷ್ಟಮಿ ಸಡಗರ ಇಲ್ಲ. ಆದರೆ ಈ ಮಾಹಿತಿ ಇಲ್ಲದ ಹೂ ಮಾರಾಟಗಾರರು ಭಾರಿ ಸಂಖ್ಯೆಯಲ್ಲಿ ಹೂಗಳನ್ನು ತಂದಿರುವುದರಿಂದ ಮಾರಾಟವಾಗದ ಕಾರಣ ನಿರಾಸೆ ಅನುಭವಿಸಬೇಕಾಯಿತು. ಅಲ್ಲದೆ ಹೊರ ರಾಜ್ಯ ಹೊರ ಜಿಲ್ಲೆಯಿಂದ ಸಾವಿರಾರು ಭಕ್ತರು ಕೃಷ್ಣ ದರ್ಶನಕ್ಕೆ ಬಂದಿದ್ದಾರೆ. ಉಡುಪಿಯ ಕೃಷ್ಣಾಷ್ಟಮಿಯ ಸಂದರ್ಭದಲ್ಲಿ ಹುಲಿ ವೇಷ ಇನ್ನಿತರ ವೇಷಗಳ ನೋಡುವುದೇ ಚಂದ. ಆದರೆ ಕೃಷ್ಣ ಜನ್ಮಾಷ್ಟಮಿ ಇಲ್ಲದ ಕಾರಣ ಇವರೆಲ್ಲರೂ ನಿರಾಸೆ ಅನುಭವಿಸಬೇಕಾಯಿತು. ಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ ಉಡುಪಿಯಲ್ಲಿ ಕಾಣಬೇಕೆಂದರೆ ಸೆಪ್ಟೆಂಬರ್ ತಿಂಗಳವರೆಗೆ ಕಾಯಲೇಬೇಕು. ನೋಡಕ್ಕೆ ಬಂದು ಯಕ್ಷಗಾನ ಎಲ್ಲ ಮಾಡ್ತಿದ್ರಲ್ಲ, ಬದನ್ ಹುಲಿ ವೇಷನೂ ಎಕ್ಸ್ಪೆಕ್ಟ್ ಮಾಡಿದ್ವಿ. ಸೆಪ್ಟೆಂಬರ್ನಲ್ಲಿ ನಡೆಯೋದು ಅಂತ ಹೇಳಿದರು. ಸೊ ಸೆಪ್ಟೆಂಬರಲ್ಲಿ ಮತ್ತೆ ಬರೋಣ ಅಂತಿದ್ದೀವಿ. ಬೆಂಗಳೂರಿಂದ ಬಂದಿದ್ದು ಜನ್ಮಾಷ್ಟಮಿ ಅಂತ ಬಂದಿದ್ದು ಉಡುಪಿಗೆ. ಇಲ್ಲಿ ಮಾಡಲ್ಲ, ಸೆಪ್ಟೆಂಬರಲ್ಲಿ ಮಾಡ್ತಾರೆ ಅಂತೆಲ್ಲ ಹೇಳಿದರು. ಸ್ವಲ್ಪ ಬೇಜಾರಾಯಿತು, ಇಷ್ಟು ದೂರ ಬಂದು ಏನು ನೋಡ್ಲಿಕ್ಕೆ ಸಿಗಲಿಲ್ಲ ಅಂತ. ಉಡುಪಿಯಲ್ಲಿ ನೆಕ್ಸ್ಟ್ ಬರುವ ತಿಂಗಳು ಸಂಭ್ರಮಾಚರಣೆ ಜೋರಾಗಿರುತ್ತೆ. ಈಗ ಸಾಕಷ್ಟು ಜನ ಬರ್ತಾ ಇದ್ದಾರೆ, ಆದರೆ ಬರುವ ತಿಂಗಳು ಇನ್ನೂ ಜನಸಂಖ್ಯೆ ಹೆಚ್ಚು ಇರುತ್ತದೆ. ಉಡುಪಿಯ ಕೃಷ್ಣ ಅಷ್ಟಮಿ ಅಂದರೆ ಅದರಲ್ಲಿ ವಿಭಿನ್ನ ರೀತಿಯಲ್ಲಿದೆ. ಅದಂದರೆ ಹುಲಿ ವೇಷ, ಇಲ್ಲಿ ವೇಷಗಳು, ವೇಷಭೂಷಣೆ, ಥರದ ವೇಷಭೂಷಣ ಎಲ್ಲ ನೋಡ್ಬೋದು. ಅದರಲ್ಲಿ ಜಾಸ್ತಿಯಾಗಿ ಹುಲಿ ವೇಷ, ಹುಲಿ ಕುಣಿತ, ಹುಲಿ ವೇಷ ಸ್ಪರ್ಧೆ ಎಲ್ಲ ಬರುತ್ತದೆ. ಅದೇ ರೀತಿ ಈ ಅಷ್ಟಮಿಯಲ್ಲಿ ಅದನ್ನೆಲ್ಲ ನೋಡಲಿಕ್ಕೆ ಸಿಗುವಂಥದ್ದಿಲ್ಲ. ನಿಮಗೆ ಅಂತಹ ವಿಜೃಂಭಣೆಯನ್ನು ನೋಡಬೇಕಾಗಿ ಇದ್ದರೆ ಬರುವ ತಿಂಗಳು बन्नी कृष्णाष्टमी की ಹಾಗೂ ನಮ್ಮ ಉಡುಪಿಯ ಶ್ರೀ ಕೃಷ್ಣ ಮಠಕ್ಕೆ ಬನ್ನಿ. दूर से आए हैं लेकिन यहाँ कृष्ण जन्माष्टमी का कुछ सेलिब्रेशन नहीं हो रहा है. हम यहाँ बहुत दूर से आए दर्शन के लिए, लेकिन यहाँ कृष्ण जन्माष्टमी का कोई सेलिब्रेशन ही नहीं है. कुछ पता ही नहीं चल रहा है क्या हो रहा है, मतलब कुछ दिक्कत हो रही है क्या. वी थॉट कि कुछ बड़ा सेलिब्रेशन होगा, so we came here to just see the celebration and enjoy, but there is nothing happening here.